ಪ್ರಭು ಕ್ರಿಸ್ತರಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ, ಮಾತೆಯ ದರ್ಶನ ಮಾಲಿಕೆ ದೇವಮಾತೆ ಮರಿಯಮ್ಮನವರು ವಿಶ್ವದ ಅನೇಕ ಸ್ಥಳಗಳಲ್ಲಿ ನೀಡಿದ ದರ್ಶನದ ಬಗ್ಗೆ ನಾವು ಆಲಿಸುತ್ತಿದ್ದೇವೆ, ಧ್ಯಾನಿಸುತ್ತಿದ್ದೇವೆ. ಈ ನವದಿನಗಳ ತಯಾರಿಯನ್ನು ನಾವು ಮಾತೆಯ ಜನನೋತ್ಸವಕ್ಕಾಗಿ ಮಾಡುತ್ತಿರುವಾಗ ಇಂದು ನಾವು ಧ್ಯಾನಿಸುತ್ತಾ ಇರುವಂತಹ ಮಾತೆ ನಮ್ಮ ಏಷ್ಯಾ ಖಂಡಕ್ಕೆ ಸೇರಿದವರು ಎನ್ನುವುದು ನಮ್ಮ ಹೆಮ್ಮೆಯಾಗಿದೆ. ಮೇಡ್ ಇನ್ ಜಪಾನ್ ಎನ್ನುವಂತಹ ಮಾತು ನಮ್ಮಲ್ಲಿ ಪ್ರಚಲಿತವಾಗಿತ್ತು. ಯಾರಾದರೂ ಅಲ್ಲಿಂದ ಒಂದು ವಸ್ತು ಬರುತ್ತದೆ ಅಂತ ಹೇಳಿ ಬಹಳ ಬೆಲೆ ಬಾಳುವಂತಹ ವಸ್ತು ಇದಾಗಿದೆ ಎಂದು ಅದನ್ನು ನಾವು ಹಾಗೆ ಕಾಪಾಡಿಕೊಳ್ಳುತ್ತಿದ್ದೆವು. ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಜಪಾನ್ ದೇಶ ವಿಶ್ವದಲ್ಲಿ ಮುನ್ನೆಲೆಯಲ್ಲಿ ಇರುವಂತಹ ರಾಷ್ಟ್ರವಾಗಿದೆ. ಈ ಜಪಾನ್ ದೇಶದ ಅಕಿಟಾ ಎನ್ನುವಂತಹ ಒಂದು ಸ್ಥಳದಲ್ಲಿ ದೇವಮಾತೆಯ ದರ್ಶನವಾಗುತ್ತದೆ. ಸರಿಯಾಗಿ 50 ವರ್ಷಗಳ ಹಿಂದೆ, ಅಂದರೆ 1973ನೇ ಇಸವಿಯಲ್ಲಿ ಆ ತಾಯಿಯ ದರ್ಶನ ಒಬ್ಬ ಧಾರ್ಮಿಕ ಸಹೋದರಿಗೆ ಆಗುತ್ತದೆ. ಆ ಧಾರ್ಮಿಕ ಸಹೋದರಿಯ ಹಿನ್ನೆಲೆ ಬಹಳ ಮುಖ್ಯವಾದುದು. ಸಾಸಗಾವ ಎನ್ನುವಂತಹ ಈ ಹೆಣ್ಣು ಮಗಳು ಬೌದ್ಧ ಧರ್ಮಕ್ಕೆ ಸೇರಿದಂತಹ ಒಬ್ಬ ಹೆಣ್ಣು ಮಗಳಾಗಿರ್ತಾಳೆ. ಆಕೆಗೆ ಹುಟ್ಟಿನಿಂದಲೇ ಅನೇಕ ಕಾಯಿಲೆಗಳು. ಹುಟ್ಟುವಾಗಲೇ ಆಕೆ ಸಮಯಕ್ಕಿಂತ ಮುಂಚೆ ಜನಿಸಿದಂತಹ ಮಗು, ಎ ಪ್ರಿಮೆಚ್ಯೂರ್ ಬೇಬಿ. ಆನಂತರದಲ್ಲಿ ಹಲವಾರು ಕಾಯಿಲೆಯ ಗೂಡಾಗುತ್ತದೆ ಆಕೆಯ ದೇಹ. ಈ ಒಂದು ಸಂದರ್ಭದಲ್ಲಿ ಆಕೆ ಗುಣ ಹೊಂದುತ್ತಾಳೆ. ದೇವಮಾತೆಯ ಶಕ್ತಿಯಿಂದ ಲೂರ್ದ್ ಮಾತೆಯ ಬಳಿಯಲ್ಲಿ ಆ ಒಂದು ನೀರನ್ನು ಸೇವಿಸುವುದರ ಮೂಲಕ ಆಕೆಗೆ ಆರೋಗ್ಯ ಲಭಿಸುತ್ತದೆ. ಇಂಥ ಒಂದು ಸಂದರ್ಭದಲ್ಲಿ ಆಕೆ ಕಾನ್ವೆಂಟನ್ನು ಸೇರ್ತಾಳೆ. ಅಕಿಟೋ ಈ ಒಂದು ಊರಿನಲ್ಲಿ ಇದ್ದಂತಹ ಒಂದು ಧಾರ್ಮಿಕ ಸಭೆಯನ್ನು ಸೇರಿ ಸಿಸ್ಟರ್ ಆಗ್ನೆಸ್ ಸಾಸಗಾವ ಎನ್ನುವಂಥ ಹೆಸರನ್ನು ಪಡೆದುಕೊಳ್ಳುತ್ತಾಳೆ. ಈ ಸಾಸಗಾವಗೆ ಚಿಕ್ಕ ವಯಸ್ಸಿನಲ್ಲಿಯೇ 2 ಕಿವಿಗಳು ಕೂಡ ಮಂದವಾಗಿ ಬಿಡುತ್ತವೆ. ಕಿವಿ ಕೇಳದೇ ಇರಬೇಕಾದರೆ ಆಕೆ ಪ್ರಾರ್ಥನೆಯನ್ನು ಮಾಡುತ್ತಿರುವಾಗ ಆ ದೇವಾಲಯದಲ್ಲಿ, ಅಂದರೆ ಈ ಅಕಿಟಾ ಎನ್ನುವಂಥ ಸ್ಥಳದಲ್ಲಿರುವಂಥ ದೇವಾಲಯದಲ್ಲಿ ಪರಮಪ್ರಸಾದದ ಪೆಟ್ಟಿಗೆಯಿಂದ ಒಂದು ಪ್ರಭೆ ಕಾಣಿಸಿಕೊಳ್ಳುತ್ತದೆ. ಆನಂತರದಲ್ಲಿ ಅಲ್ಲಿದ್ದಂತಹ ದೇವಮಾತೆಯ ಸ್ವರೂಪದಿಂದ ಆಕೆಯ ಕಣ್ಣಿನಲ್ಲಿ ನೀರು ಹರಿಯುವುದಕ್ಕೂ ಹಾಗೂ ಬಲಗೈಯಲ್ಲಿ ಒಂದು ರಕ್ತದ ಕಲೆ ಕಾಣಿಸಿಕೊಳ್ಳುತ್ತದೆ. ಹಾಗೂ ಸಿಸ್ಟರ್ ಆಗ್ನೆಸ್ ಇವರಿಗೂ ಕೂಡ ಪ್ರಭುವಿನ ಗಾಯದ ಸ್ಪರ್ಶ ಆಗಿರುವಂತಹ ಒಂದು ಅನುಭವ ಆಕೆಗಾಗುತ್ತದೆ. ಈ ಒಂದು ಸಂದರ್ಭದಲ್ಲಿ ಆಕೆಯ ಬಳಿಯಲ್ಲಿ ದೇವಮಾತೆ ದರ್ಶನವನ್ನು ನೀಡಿ ಕೇಳಿಕೊಳ್ಳುವಂತಹ ವಿಷಯ ಏನು ಅಂತ ಹೇಳಿದರೆ, ಜಪಸರದ ಪ್ರಾರ್ಥನೆಯನ್ನು ಮಾಡುವಂಥದ್ದು ಹಾಗೂ ಮನಪರಿವರ್ತನೆಯನ್ನು ಹೊಂದುವಂಥದ್ದು. ಸಿಸ್ಟರ್ ಆಗ್ನೆಸ್ ಅವರ ಬಳಿಯಲ್ಲಿ ದೇವಮಾತೆ ಕೇಳಿಕೊಳ್ಳೋದು, ನಿನ್ನ ಪಾಪಗಳಿಗೆ ಮಾತ್ರ ನೀನು ಪ್ರಾಯಶ್ಚಿತ್ತ ಪಟ್ಟರೆ ಸಾಕಾಗುವುದಿಲ್ಲ, ಜಗದಲ್ಲಿ ಇರುವಂತಹ ಪಾಪಗಳಿಗಾಗಿಯೂ ಕೂಡ ಕ್ಷಮೆಯನ್ನು ಯಾಚಿಸಲು ಆರಂಭಿಸಬೇಕು, ಜಗತ್ತಿನಲ್ಲಿರುವ ಪಾಪಗಳ ಬಿಡುಗಡೆಗಾಗಿ ಪ್ರಾರ್ಥನೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಸಿಸ್ಟರ್ ಆಗ್ನೆಸ್ ಸಾಸಗಾವ ತನ್ನ ಒಂದು ಈ ದಿವ್ಯ ಅನುಭವವನ್ನು ಅಲ್ಲಿದ್ದಂತಹ ಧರ್ಮಾಧ್ಯಕ್ಷರ ಬಳಿಯಲ್ಲಿ, ಅಲ್ಲಿನ ಸ್ಥಳೀಯ ಧರ್ಮಾಧ್ಯಕ್ಷರ ಬಳಿಯಲ್ಲಿ ತಿಳಿಸಲು ಅಪೇಕ್ಷಿಸುತ್ತಾಳೆ. 1973ರಿಂದ ಆರಂಭಿಸಿ 1979ರವರೆಗೆ ವಿವಿಧ ರೀತಿಯಲ್ಲಿ ತಾಯಿಯ ದಿವ್ಯ ದರ್ಶನದ ಅನುಭವ
ಈ ಹೆಣ್ಣು ಮಗಳಿಗೆ ಆಗುತ್ತದೆ. ಅಲ್ಲಿದ್ದಂಥ ಕೆಲವರು ಕೂಡ ಇದನ್ನು ವೀಕ್ಷಿಸುತ್ತಾರೆ. ನಾನು ಈಗಾಗಲೇ ನಿಮಗೆ ತಿಳಿಯಪಡಿಸಿದೆ, ಬೌದ್ಧ ಧರ್ಮದಿಂದ ಕ್ರೈಸ್ತ ಧರ್ಮವನ್ನು ಸ್ವೀಕಾರ ಮಾಡಿ ಕಥೋಲಿಕ್ಕಳಾಗಿ ಸಿಸ್ಟರ್ ಆಗ್ನೆಸ್ ಸಾಸಗಾವ ಎನ್ನುವಂಥ ಹೆಸರನ್ನು ಈಕೆ ಪಡೆದುಕೊಂಡಿದ್ದಳು ಅಂಥೇಳಿ. ಅಲ್ಲಿದ್ದಂತಹ ಧರ್ಮಾಧ್ಯಕ್ಷರು ಜಾನ್ ಈಟೋ ಈ ಒಂದು ಘಟನೆ ಏನಿದೆ ಇದೊಂದು ನಂಬಲು ಅರ್ಹವಾದಂತಹ ಘಟನೆಯಾಗಿದೆ. ಹಾಗೂ ಇದರಲ್ಲಿ ಅನೇಕ ನಮ್ಮ ಇಂದ್ರಿಯಗಳನ್ನು ಅತೀಂದ್ರಿಯ ಶಕ್ತಿ ಇರುವಂತಹ ಘಟನೆ ಇದು ಎನ್ನುವಂತಹ ಮಾತನ್ನು ಹೇಳಿ ತಮ್ಮ ಇಡೀ ಧರ್ಮಕ್ಷೇತ್ರದಲ್ಲಿ ಹಾಗೂ ಜಪಾನ್ನಲ್ಲಿ ಈ ತಾಯಿಗೆ ವಿಶೇಷವಾದ ಗೌರವವನ್ನು ಸಮರ್ಪಿಸಬೇಕು ಅಂತ ಒಂದು ಫಾರ್ಮಾನನ್ನು ಹೊರಡಿಸ್ತಾರೆ. ಅಷ್ಟು ಮಾತ್ರವಲ್ಲ, ಈಗಾಗಲೇ ನಿಮಗೆ ಹೇಳಿದೆ, 1984ರಲ್ಲಿ ಇದು ಧರ್ಮಕ್ಷೇತ್ರದ ಒಂದು ಅಧಿಕೃತವಾದಂತಹ ಪ್ರಾರ್ಥನಾ ಸ್ಥಳವಾಗಿ ಮಾರ್ಪಡುತ್ತದೆ. ಅನಂತರ 1989ರಲ್ಲಿ ಆಗಿನ ಕಾರ್ಡಿನಲ್, ಮುಂದೆ ವಿಶ್ವಗುರು ಬೆನೆಡಿಕ್ಟ್ 16 ಜೋಸೆಫ್ ಕಾರ್ಡಿನಲ್ ರಾಟ್ಸಿಂಗರ್ ಇವರನ್ನು ಈ ಧರ್ಮಾಧ್ಯಕ್ಷರು ಜಾನ್ ಈಟೋ ಹೋಗಿ ಸಂಧಿಸುತ್ತಾರೆ. ಅವರ ಮಾತುಗಳನ್ನು ಆಲಿಸಿದಂತಹ ಕಾರ್ಡಿನಲರು ಜೋಸೆಫ್ ರಾಟ್ಸಿಂಗರ್ ಇವರು ಹೇಳ್ತಾರೆ, ಇದನ್ನು ನೋಡಿದಾಗ ಇಲ್ಲಿ ಬರುವಂತಹ ಸಂದೇಶ ಹಾಗೂ ಫಾತಿಮಾ ನಗರದಲ್ಲಿ ನಡೆದಂತಹ ಸಂದೇಶವನ್ನು ನಾವು ಒಟ್ಟಿಗೆ ತೆಗೆದು ನೋಡಿದಾಗ ಇಲ್ಲಿರುವಂತಹ ಈ ದರ್ಶನ ಫಾತಿಮಾ ನಗರದಲ್ಲಿ ನಡೆದಂತಹ ದರ್ಶನದ ಮುಂದುವರಿದ ಭಾಗ ಎಂದು ಹೇಳಬಹುದು ಅಂತೇಳಿ. ಜಪಾನ್ ದೇಶದಲ್ಲಿ ಜೀವಿಸ್ತಾ ಇರುವಂತಹ ಕ್ರೈಸ್ತರು ಹಾಗೂ ಅನ್ಯ ಧರ್ಮೀಯರು ಕೂಡ ಒಟ್ಟಾಗಿ ಸೇರಿ ಅಕಿಟೋವಿನ ದೇವಮಾತೆಗೆ ಗೌರವವನ್ನು ಸಮರ್ಪಿಸುತ್ತಾರೆ, ಪ್ರಾರ್ಥನೆಯನ್ನು ಮಾಡ್ತಾರೆ. ಸಿಸ್ಟರ್ ಆಗ್ನೆಸ್ ಸಾಸಗಾವ ಇವರು ತಮ್ಮ ಕಿವುಡುತನದಿಂದ ಹೊರಗಡೆ ಬಂದದ್ದ ವಿಚಾರವನ್ನು ಸಂಪೂರ್ಣವಾಗಿ ಇದು ನಿಜವಾಗಲೂ ಔಷಧಿಗಳಿಂದ ಗುಣಪಡಿಸಲಾಗದೇ ಇದ್ದಂತಹ ಒಂದು ಶಕ್ತಿ ಈ ಕಾರ್ಯವನ್ನು ಮಾಡಿದೆ ಅಂತ ಹೇಳಿ ಅಲ್ಲಿನ ವೈದ್ಯರು ದೃಢಪಡಿಸಿದ್ದಾರೆ. ಹೀಗೆ ತನ್ನ ಕಿವುಡತನದಿಂದ ಹೊರಗಡೆ ಬಂದಿದ್ದರಿಂದ ಇದನ್ನು ನೋಡಿದಂಥ ಅಲ್ಲಿನ ಧರ್ಮಾಧ್ಯಕ್ಷರು ಈ ಒಂದು ದರ್ಶನಕ್ಕೆ ಅಧಿಕೃತವಾದಂತಹ ಮುದ್ರೆಯನ್ನು ಒತ್ತುತ್ತಾರೆ. ಇಲ್ಲಿಯವರೆಗೆ ಜಪಾನ್ ದೇಶದ ವಾಸಿಗಳು ಈ ಒಂದು ದೇವಮಾತೆಯ ಪುಣ್ಯ ಸ್ಥಳಕ್ಕೆ ಸಾಗಿ ಪ್ರಾರ್ಥನೆಯನ್ನು ಮಾಡುತ್ತಾರೆ. ಆಕೆಯ ಮೂಲಕ ವರದಾನವನ್ನು ಪಡೆದುಕೊಳ್ಳುತ್ತಾರೆ. ಹೌದು ಪ್ರೀತಿಯ ಸಹೋದರ ಸಹೋದರಿಯರೇ, ಲೂರ್ದ್ ಮಾತೆಯ ಬಗ್ಗೆ ನಾವು ಅರಿತುಕೊಂಡೆವು. ಫಾತಿಮಾ ಮಾತೆಯ ವಿಚಾರವನ್ನು ನಾವು ತಿಳಿದುಕೊಂಡಿದ್ದೇವೆ. ಅದಾದ ನಂತರ ನಾವು ಗ್ವಾದಲೂಪೆ ಮಾತೆಯ ಬಗ್ಗೆ ಅರಿತುಕೊಂಡು ನಾಕ್ನ ದೇವಮಾತೆಯ ಬಗ್ಗೆ ಕೂಡ ನಾವು ತಿಳಿದುಕೊಂಡಿದ್ದೇವೆ. ಇದಾದ ನಂತರ ನಮ್ಮ ಒಂದು ಏಷ್ಯಾ ಖಂಡದಲ್ಲಿ ಜಪಾನಿನಂತಹ ಒಂದು ಮುಂದುವರೆದ ದೇಶದಲ್ಲಿ ಆ ತಾಯಿ ತನ್ನ ಇರುವಿಕೆಯನ್ನು ತೋರ್ಪಡಿಸಿರುವುದು ನಿಜಕ್ಕೂ ನಮ್ಮೆಲ್ಲರ ಹೆಮ್ಮೆಯ ವಿಷಯವಾಗಿದೆ. ಒಂದು ಧರ್ಮವನ್ನು ಬಿಟ್ಟು ಮತ್ತೊಂದು ಧರ್ಮವನ್ನು ಆಲಂಗಿಸಿಕೊಂಡು ಆ ತಾಯಿಯ ಕೃಪೆಗೆ ಪಾತ್ರರಾದಂತಹ ಸಿಸ್ಟರ್ ಆಗ್ನೆಸ್ ಸಾಸಗಾವ ಇವರು ಹೇಳುವ ಪ್ರಕಾರ ಆ ತಾಯಿಗೆ ನಾನು ಗೌರವವನ್ನು ಸಮರ್ಪಿಸುತ್ತೇನೆ, ಮಾತ್ರವಲ್ಲ ನನ್ನ ಜೀವಿತಾವಧಿಯಲ್ಲಿ ಆಕೆಗಾಗಿ ಜೀವಿಸಲು ಕಲಿತುಕೊಂಡಿದ್ದೇನೆ ಅಂಥೇಳಿ. ಇವತ್ತು ಕೂಡ ಈ ಅಕಿಟೋ ದೇವಮಾತೆಯ ಸ್ವರೂಪ ಆ ಒಂದು ಪವಿತ್ರ ಸ್ಥಳದಲ್ಲಿ ಉಳಿದುಕೊಂಡಿದೆ. 2 ಕೈಗಳನ್ನು ಚಾಚಿರುವಂತಹ ಆ ಮಾತೆ ನಮಗಾಗಿ ಪ್ರಾರ್ಥಿಸ್ತಾ ಇದ್ದಾರೆ, ನಮಗಾಗಿ ಭಿನ್ನಯಿಸ್ತಾ ಇದ್ದಾರೆ. ಅಕಿಟೋವಿನ ದೇವಮಾತೆಗೆ ನಮಗಾಗಿ ಪ್ರಾರ್ಥಿಸಿರಿ.